ಧೂರ್ತರು ಬಂದು ಅರೋಹಿದ ವಾರ್ತೆ. ಕತ್ತಲ ಹೊತ್ತಿನಲ್ಲಿ ಈ ಬಗೆಯ ವಾರ್ತೆಯನ್ನು ಹೇಳಿಯಾರೆ. ಈ ಭಕ್ತರ ಮುಂದೆ ನಮ್ಮ ದೂತರು ತಲೆಗೆಟ್ಟವರಿರಬಹುದೇ? ಹಗಲ ಹೊತ್ತಿನಲ್ಲಿ ಸಾಕಷ್ಟು ವೀರಾವೇಶದ ಯುದ್ಧವನ್ನು ಮಾಡಿ ಸಂಜೆಯ ಹೊತ್ತಿಗೆ ನಿಗದಿಪಡಿಸಿದಂತಹ ಸಮಯದಲ್ಲಿ ಯುದ್ಧ ವಿರಾಮದ ಘೋಷಣೆಯಾಗಬೇಕಾದದ್ದು. ಸೈಂಧವ ವಧೆಯಾಯಿತು. ಕತ್ತಲ್ಲಿ ಪುನಃ ಸಭೆಯಾಯಿತಂತೆ. ಏನು ಹಾರಾಟ, ಏನು ಚೀರಾಟ, ಏನು ಬಬ್ಬಾಟ, ಏನು ಕೂಗಾಟ. ಅರ್ಜುನನೊಬ್ಬ ತಪ್ಪಿದರೆ ಮತ್ತೆ ಯಾರೂ ತನಗೆ ಸರಿಸಮರಲ್ಲ ಎಂದು ನಮ್ಮ ಕೋಲಗುರುಗಳು ದ್ರೋಣಾಚಾರ್ಯರೇ ಹೇಳಿದ್ದಾರಂತೆ. ಅಂತಹ ದ್ರೋಣರ ಈಗ ಅರ್ಜುನನ್ನು ಸೋಲಿಸುತ್ತೇನೆ, ಕಟ್ಟಿ ಹಾಕ್ತೇನೆ ಅಂತ ಹೇಳಿದ್ದಾರಲ್ಲ. ತಡೆಯೇಕೆ ನಾನೇ ಹೊರಟು ಬಿಡ್ತೇನೆ. ಪಂಥ ಮಾಡಿದ ಕಲಶದ ಎಂತು ಯುದ್ಧದಿ ಎಂತು ಯುದ್ಧದಿ ಕಂತು ಬಿತನು ತಾನೇ ಕಾಂತಲಾಗಿ ಮುಂದೆಲ್ಲ ಬಿಲ್ಲಕಮ್ಮನ ಬೀಳನು ಪಂಥ ಮಾಡಿದ ಕಲಶದ ಕಾಂತ ಸುಭದ್ರ, ಸಮಾಧಾನ ಮಾಡಿಕೊಳ್ಳಿ. ಕೇವಲ ಒಂದೆರಡು ಕ್ಷಣ, ಒಂದೆರಡು ಮಾತುಗಳಷ್ಟೇ. ಕಾಂತೆ, ಕುರುಕ್ಷೇತ್ರದ ಯುದ್ಧದ ವಾರ್ತೆ ಎನ್ನುವುದು ನನಗಿಂತಲೂ ಮೊದಲು ನಿಮಗೆ ತಿಳಿದಿರುವಂತಹದ್ದು. ನಾನು ಅದಕ್ಕೆ ಸಾಕ್ಷಿ. ಹೊರಟು ನಿಂತಿದ್ದೀರಿ. ಗುರುಗಳಾಗಿರುವಂತಹ ದ್ರೋಣಾಚಾರ್ಯರ ಆಹ್ವಾನವನ್ನು ಮನ್ನಿಸಿ ಹೊರಡುತ್ತಿದ್ದೀರಿ. ಪ್ರತಿಜ್ಞೆ ಮಾಡಿದ್ದಾರಂತೆ ಕೆಟ್ಟ ಗುರುಗಳು. ಹಾಗೆ ನೀವು ಹೇಳಬಾರದು. ಹರಿ ಮುನಿದರೆ ಹರ ಕಾಯುತ್ತಾನೆ, ಹರ ಮುನಿದಾಗ ಹರಿ ಕಾಯುತ್ತಾನೆ. ಹರಿ ಹರರಿಬ್ಬರು ಮುನಿದರೆ ಗುರು ಕಾಯುತ್ತಾನೆ ಎನ್ನುವಂತಹ ನಾಣ್ಣುಡಿ ಇದೆ ತಾನೆ. ಸಾಮಾನ್ಯ ಧರ್ಮ. ಆದರೇನು ಗುರುಗಳಾಗಿರುವಂತಹ ದ್ರೋಣಾಚಾರ್ಯರು ಆ ಸಾಮಾನ್ಯ ಧರ್ಮವನ್ನ ಮೀರಿದರೋ ಏನು?
ಪಂಥ ಮಾಡಿದ್ದಾರಂತೆ. ಹಾ, ರಾತ್ರಿ ಯುದ್ಧ ಎನ್ನುವುದು ಅನಿವಾರ್ಯವಾಗಿರಲಿಲ್ಲ. ಆದರೂ ಅವರು ಬಯಸಿದ್ದಾರೆ ನಿಮ್ಮೆಲ್ಲರನ್ನೂ ಗೆಲ್ಲುತ್ತೇನೆ ಎಂದು. ಸ್ವಾಮಿ, ಇಂದಿನ ಈ ಯುದ್ಧದಲ್ಲಿ ಗೆಲುವು ಎಂತು ಎಂದು ನನಗಂತೂ ಹೇಳಲು ಸಾಧ್ಯವಿಲ್ಲ. ಆ ಕಂತು ಪಿತ ಒಬ್ಬನೇ ಬಲ್ಲ ಪ್ರಭು, ಅವನೊಬ್ಬನೇ ಬಲ್ಲ. ಮತ್ತೆ ಭಯಾನೇ ಯುದ್ಧ ಆರಂಭವಾದಂದ ದಿನದಿಂದ ಹಗಲು ಹೊತ್ತಿನಲ್ಲಿ ಕಣ್ಣೀರಲ್ಲ ಕೆನ್ನೀರು ಧಾರೆ ಧಾರೆಯಾಗಿ ಹರಿಯುತ್ತದೆ ರಣಭೂಮಿಯಲ್ಲಿ. ಆದರೆ ಬಿಡದಿಗೆ ಬಂದರೆ ಕಣ್ಣೀರು ಕೋಡಿ ಕೋಡಿಯಾಗಿ ಹರಿಯುತ್ತದೆ. ಈ ಇಬ್ಬಗೆಯ ನೀರನ್ನು ಕಂಡು ಕಂಡು ನಾವು ರೋಸಿ ಹೋದವರೇ. ಆದರೇನು ಮಾಡೋಣ? ದಿನ ಕಳೆದಂತೆ ಕಣ್ಣ ಮುಂದೆ ಕಾಣುವಂತ ಈ ಕುರುಕ್ಷೇತ್ರದಲ್ಲಿ ಹೋರಾಟ ಮಾಡುವಂತ ಈ ಕ್ಷತ್ರಿಯರ ಆವೇಶ, ಉನ್ಮಾದ ಇತ್ಯಾದಿಗಳನ್ನು ಕಾಣುವಾಗ ಕ್ಷತ್ರಿಯ ಸಂತಾನ ಮಾನವ ಭಾವವನ್ನು ಕಳೆದುಕೊಂಡಂತಹ ಶಸ್ತ್ರ ಸಂತಾನವಾಗುತ್ತಿದೆಯೋ ಎಂದು ಒಮ್ಮೊಮ್ಮೆ ಯೋಚನೆಗೆ ಬರುತ್ತಿದೆ. ಆದರೇನು ಮಾಡೋಣ? ಈ ಧರ್ಮಕ್ಷೇತ್ರದಲ್ಲಿ ನಾವೀಗ ಮೆರೆಯಬೇಕಾದದ್ದು ಕ್ಷೇತ್ರ ಧರ್ಮ. ಕತ್ತಲೆ ಹೊತ್ತಾದರೆ ಏನಾಯಿತು? ಹತಾಶ ಭಾವದಿಂದ ನಮ್ಮ ಗುರುಗಳು ಕುರುಸೇನೆಯ ಸೇನಾಧಿಪತಿ ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡಿ ಯುದ್ಧವನ್ನು ಮುಂದುವರಿಸುವುದಕ್ಕೆ ಹೇಳಿದ್ದಾರಂತೆ. ಹಿಂದೇಟು ಹಾಕುವುದಕ್ಕೆ ನಮಗೆ ಸಾಧ್ಯವೇ? ಆದ್ದರಿಂದ ಅವರ ಪ್ರತಿಜ್ಞೆಯನ್ನು ಭಂಗ ಮಾಡಿ ಹೋಗ್ತೇನೆ. ಬಹುಶಃ ಅವರ ಪ್ರತಿಜ್ಞೆಯನ್ನು ಕೇಳಿ ನೀನು ಭೀರುವಾದವಳು, ಹೆದರಿ ಹೋಗಿದ್ದಿ ಅಂತ ಕಾಣುತ್ತದೆ. ಒಂದು ವಿಷಯವನ್ನು ಸುಭದ್ರ ಮರೆಯಬೇಡ. ಶ್ರೀಹರಿಯ ತಂಗಿ ನೀನು, ಧೀರ ಕ್ಷತ್ರಿಯಾಣಿ ನೀನು, ವೀರ ಗರ್ಭ ನೀನು, ಸ್ವಾಮಿ. ಈ ಪಾರ್ಥನ ಮಡದಿ ನೀನು. ಅಭಿಮನ್ಯುವನ್ನು ಅವರ ಪಂಥವನ್ನು ಪೂರ್ಣ ಕೇಳಲಿಲ್ವೇ ನೀವು ಅಂತ
ಗೌರವಗೆ ಸ್ಥಿರವ ಮಾಡುವೆ ನಡುಗೆ ತಿಟ್ಟಿರೋ ಸ್ವಾಮಿ, ಕಾಂತೆ, ವೀರಾವೇಶ ಕ್ಷತ್ರಿಯರಿಗೆ ಭೂಷಣ, ಹ್ಮ್ ಅದು ಪಾಂಡವರಿಗೂ ಭೂಷಣವೇ. ಹ್ಮ್ ಅದರಲ್ಲಿಯೂ ನನ್ನ ರಸನಾದ ಪಾರ್ಥ ಮಹಾಶಯರಿಗೆ ಹ್ಮ್ ಯುದ್ಧ ಎಂದರೆ ಹ್ಮ್ ಅತಿಯಾದ ಉತ್ಸಾಹ ಉಲ್ಲಾಸ. ಹಿಂದೆಯ ಬಗ್ಗೆ ಘೋಷಣೆ ನಾನು ಮಾಡಿದ್ದೇನೆ. ಯುದ್ಧದ ಕುರಿತಾಗಿ ನನಗೆ ಎಂತ ಪರಮ ಪ್ರೀತಿ ಇದೆ ಎನ್ನುವುದಾಗಿ. ಬಿಡ ಮಾತು ಈಗ ಅದು ಅಪ್ರಸ್ತುತ. ಪ್ರಭು, ಆದರೆ ನಾನು ಯಾಕೆ ಕಳವಳಗೊಂಡೆ ಬಲ್ಲಿರ? ಏಕೆ? ಸಂಧಾನದವರೆಗೆ ಹ್ಮ್ ಗುರುಗಳಾಗಿರುವಂತಹ ದ್ರೋಣಾಚಾರ್ಯರು ಆಡುತ್ತಿರುವಂತಹ ಮಾತು ಜನಜನಿತವಾಗಿದೆ. ಧರ್ಮ ಉಳಿಯಬೇಕು, ಅಧರ್ಮ ನಾಶವಾಗಬೇಕು, ಧರ್ಮ ಸ್ಥಿರವಾಗಬೇಕು, ಧರ್ಮವೇ ಈ ಪ್ರಪಂಚವನ್ನು ಆಳಬೇಕು. ಅದರ ಅರ್ಥ ಏನು? ಪಾಂಡವರು ಬದುಕಬೇಕು, ಪಾಂಡವರು ಆಳಬೇಕೆಂದಲ್ಲವೇ? ಹ್ಮ್ ಸಂಧಾನ ಮುಗಿದ ಮೇಲೆ ಕೌರವನ ಪಕ್ಷಪಾತಿಯಾದ ನಿಮ್ಮ ಗುರುಗಳು ಹ್ಮ್ ಇಂದು ಗೈದಿರುವಂತಹ ಪ್ರತಿಜ್ಞೆ ಮಾತಾಡಿದ್ದಾರಂತೆ, ಮಾತನ್ನು ಕೊಟ್ಟಿದ್ದಾರಂತೆ. ಏನು? ಸ್ಥಿರವಾದ ಪಂಥವಂತೆ. ಏನದು? ಪಾಂಡು ಜಾತನನ್ನು ರಣದಲ್ಲಿ ನಾನು ಹಿಮ್ಮೆಟ್ಟಿಸುತ್ತೇನೆ, ಹ್ಮ್ ಕೌರವನಿಗೆ ಸ್ಥಿರವಾದ ಪಟ್ಟವನ್ನು ಕಟ್ಟುತ್ತೇನೆ. ಹಳಸಿದ ಮಾತದು. ಅಲ್ಲಿಯವರೆಗೆ ಹ್ಮ್ ನಾನು ಕಟ್ಟಿರುವಂತಹ ಕವಚವನ್ನ ಬಿಚ್ಚಿಡುವುದಿಲ್ಲ ಎಂಬ ಹಾಗೆ. ಪ್ರಭು, ಹ್ಮ್ ಸದಾ ಲೋಕ ಕಲ್ಯಾಣವನ್ನು ಧರ್ಮವನ್ನು ಬಯಸುತ್ತಿರುವಂತಹ ದ್ರೋಣಾಚಾರ್ಯರಿಗೂ ಅಧರ್ಮವೇ ಆಳಬೇಕು ಎನ್ನುವಂತಹ ಮನಸ್ಸಾಯಿತು ಅಂತಾದ್ರೆ ಇದು ನಮ್ಮಂತ ಮಾನವೀಯ ದೌರ್ಭಾಗ್ಯ ಎಂದಷ್ಟೇ ಭಾವಿಸಬೇಕಲ್ವೇ ಹೇಳಿ? ಇಷ್ಟು ದಿನ ಯುದ್ಧಕ್ಕೆ ಹೋಗುವಾಗ ಯೋಚನೆ ಮಾಡಿ ಎಂದು ನಿಮಗೊಂದು ಮಾತುಗಳನ್ನು ಹೇಳಿದವಳು ನಾನಲ್ಲ. ಯಾಕೆ ಹೇಳುತ್ತಿದ್ದೀನಿ ಬಲ್ಲಿರ? ನನ್ನ ಕರುಳು ಮೊನ್ನೆಯ ತಾನೇ ನಿನ್ನೆಯ ದಿನ ಕುಮಾರನಾದ ಅಭಿಮನ್ಯುವನ್ನು ರಣಧಾರಣಿಯಲ್ಲಿ ಕಳೆದುಕೊಂಡ ಮೇಲೆ ಪ್ರಪಂಚವೇ ನನಗೆ ಶೂನ್ಯವಾಗಿದೆ ಸ್ವಾಮಿ, ಪ್ರಪಂಚವೇ ನನಗೆ ಶೂನ್ಯವಾಗಿದೆ. ಆದ್ದರಿಂದ ದ್ರೋಣಾಚಾರ್ಯರ ಕುತಂತ್ರಕ್ಕೆ ಯಾರು ಬಲಿಯಾಗಬಾರದು. ಯಾರದ್ದು ಕ್ಷೇಮಕ್ಕಾಗಿ ಯುದ್ಧ ಎನ್ನುವುದು ಆಗದೇ ಹೋದರೂ ಚಿಂತೆ ಇಲ್ಲ. ಯೋಚನೆ ಮಾಡಿ, ತಾವು ಯೋಚಿಸಬೇಕು ಪ್ರಭು. ಬೇಡ, ಬೇಡವೇ ಬೇಡ. ಭಗಮನೆ ಮನೆ